तुम समर्पयामि गुरु ब्रह्मा गुरु विष्णु गुरुदेव महेश्वराय साक्षात् ब्रह्मा गुरवे नमः अखण्डमण्डलाकारं व्याप्तं येन चराचरं तत्त्वविन्दत्वेन तस्मै श्रीगुरवे नमः अज्ञानान्तस्य लोकस्य ज्ञानाञ्जनशलाकया चक्षुरुन्मीलितेन तस्मै श्रीगुरवे नमः प्रार्थनां समर्पयामि नमो गणेशाय विघ्नेशाय नमो नमः विनाशकाय वैकुण्ठविग्रहाय नमो नमः महागणपतये नमः प्रार्थनां समर्पयामि शङ्कागजापचरबिन्दकराग्नेत्रां दिग्मेतरां कुशलयामि सत्क्रीडां किम्मर्चिदां तत्रसिद्धहतां चतुर्गां स्वां सुरितवर्गारां नमामि शूलालानि चक्रमदले चक्रं धनुस्सायकं कार्तेकलिङ्गराजुर्गभीरां सुन्दरभ्रमां प्रौढीदेवं त्वां जगदामातारहितामहे पूर्वासुतरुत्तमजे शुम्भादिदैत्यार्थिनी माहेश्वरीय प्रार्थना समर्पयामि ಸನ್ನಿಧಾನದಲ್ಲಿ ಸೃಷ್ಟಿ ಸ್ಥಿತಿಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಂಥ ಮಂಗಳಾಯತನೆಯಾದಂಥ ಆ ಉಮಾಮೇಶ್ವರಿಯ ಸನ್ನಿಧಾನದಲ್ಲಿ ಮಾರ್ಗಶೀರ್ಷ ಶುದ್ಧ ಷಷ್ಠಿಯಂದು ಉಮಾಮೇಶ್ವರಿಯಲ್ಲಿ ವಿಶೇಷವಾದಂಥ ಉಮಾಮೇಶ್ವರಿಯ ಸಪರಿವಾರ ದೇವರುಗಳಿಗೆ ರಂಗಪೂಜಾರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಮಧ್ಯಾಹ್ನದಲ್ಲಿ ಪಾಯಸವನ್ನು ಸಮರ್ಪಣೆ ಮಾಡಿಕೊಂಡು ಮಧ್ಯಾಹ್ನ ಮಹಾಪೂಜೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಸಾಯಂಕಾಲದಲ್ಲಿ ವಿಶೇಷವಾದಂಥ ರಂಗಪೂಜಾರಾಧನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ತಾಯಿಗೆ ಮಂಗಳಾರತಿಯನ್ನು ಮಾಡಿಕೊಂಡಿದ್ದೇವೆ. ಈ ಕಾಲವನ್ನು ಆ ತಾಯಿಯ ಪ್ರಸನ್ನ ಕಾಲ ಎಂಬುದಾಗಿ ಕರೀತಾರೆ. ಈ ಒಂದು ಪ್ರಸನ್ನ ಕಾಲದಲ್ಲಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥ ನನ್ನ ಮಗನ ಜನ್ಮದಿನದಂದು ಕಳೆದ ವರ್ಷದಿಂದ ಉಮಾಮೇಶ್ವರಿಯ ಸನ್ನಿಧಾನದಲ್ಲಿ ಈ ರಂಗಪೂಜಾರಾಧನೆಯನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಮಗನಿಗೆ ವಿದ್ಯಾಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಆ ತಾಯಿ ಅನುಗ್ರಹ ಮಾಡಬೇಕು. ಅದೇ ರೀತಿ ಆ ಮಗನಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಒಳ್ಳೆಯ ರೀತಿಯಿಂದ ಜೀವನ ಮಾಡತಕ್ಕಂಥ 4 ಜನರಲ್ಲಿ ಯೋಗ್ಯ ಅನ್ನುವಂಥ ಮಾತು 4 ಜನರಿಂದ ಬರುವ ಹಾಗೆ ಜೀವನ ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಆ ತಾಯಿ ಅನುಗ್ರಹ ಮಾಡಿಕೊಡುವುದರೊಂದಿಗೆ ಈ ಒಂದು ಸೇವೆಯಲ್ಲಿ ಭಾಗವಹಿಸಿದಂಥ ಉಮಾಮೇಶ್ವರಿಯ ಭಕ್ತ ಜನರುಗಳಿಗೆ ಆಯುಷ್ಯ ಆರೋಗ್ಯವನ್ನು ಉಮಾಮೇಶ್ವರಿ ಅನುಗ್ರಹ ಮಾಡಿಕೊಟ್ಟು ದೇಶಕ್ಕೆ ಬಂದಂಥ ಆ ಒಂದು ಕೊರೋನಾ ಎಂಬಂಥ ಮಹಾಮಾರಿಯನ್ನು ದೂರ ಮಾಡುವುದರೊಂದಿಗೆ ಉಮಾಮೇಶ್ವರಿಯ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರುವಂಥ ಯೋಗಭಾಗ್ಯವನ್ನು ಅದೇ ರೀತಿ ನಾವು ಆ ಉಮಾಮೇಶ್ವರಿಯ ಪ್ರತಿಷ್ಠಾ ದಿವಸದ ಒಳಗಾಗಿ ಆ ಉಮಾಮೇಶ್ವರಿಗೆ ಆ ಬೆಳ್ಳಿಯ ರಜತ ಬಿಂಬ ಹೊಸದಾಗಿ ರಜತ ಬಿಂಬವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ತಂತ್ರವರ್ಯರ ಮುಖೇನವಾಗಿ ಈ ಒಂದು ಸನ್ನಿಧಾನದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆ ಒಂದು ಸಂಕಲ್ಪಕ್ಕೆ ಇರತಕ್ಕಂಥ ಯಾವುದೇ ರೀತಿಯ ಧನದ ಕೊರತೆ ಇದ್ದರೂ ಅದನ್ನೆಲ್ಲ ಉಮಾಮೇಶ್ವರಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಅದಕ್ಕೆ ಬರತಕ್ಕಂಥ ಒಳ್ಳೆಯ ರೀತಿಯಲ್ಲಿ ಧನಾಕರ್ಷಣೆ ಆಗುವ ಹಾಗೆ ಅನುಗ್ರಹ ಮಾಡಿಕೊಟ್ಟು ಶೀಘ್ರಾತಿ ಶೀಘ್ರವಾಗಿ ಆ ಕೆಲಸವನ್ನು ಯೋಗ್ಯ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು 10 ಸಂವತ್ಸರಿಗೂ ಆಡಳಿತ ವರ್ಗದವರಿಗೂ ನಮಗೂ ಅನುಗ್ರಹ ಮಾಡಿಕೊಡುವುದರೊಂದಿಗೆ ಎಲ್ಲರಿಗೂ ಆಯುರ ಆರೋಗ್ಯ ಮಾಡುವಂಥ ಉದ್ಯೋಗದಲ್ಲಿ ಮಾಡುವಂಥ ಕೆಲಸದಲ್ಲಿ ಶ್ರೇಷ್ಠವನ್ನು ಅನುಗ್ರಹ ಮಾಡಿಕೊಟ್ಟು ಉಮಾಮೇಶ್ವರಿಯ ಸಂಪೂರ್ಣ ರಕ್ಷೆಯನ್ನು ಈ ಕ್ಷೇತ್ರದ ಎಲ್ಲ ಜನರ ಮೇಲೆ ಆ ತಾಯಿ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಶ್ರದ್ಧಾಪೂರ್ವಕವಾಗಿ ಉಮಾಮೇಶ್ವರಿಯಲ್ಲಿ ಮಾಡಿಕೊಳ್ಳತಕ್ಕಂಥ ಪ್ರಾರ್ಥನೆ. ಕಾತ್ಯಾಜನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಉಮಾಮೇಶ್ವರಿಯ ಸನ್ನಿಧಾನದಲ್ಲಿ ಜನಾಕರ್ಷಣೆಗೋಸ್ಕರವಾಗಿ ಆ ತಾಯಿಯ ಸನ್ನಿಧಾನದಲ್ಲಿ 48 ದಿವಸ ಆ ಭಜನಾ ಸೇವೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಸಂಕಲ್ಪಕ್ಕಿರತಕ್ಕಂಥ ಬರತಕ್ಕಂಥ ಯಾವುದೇ ರೀತಿಯ ವಿಘ್ನಗಳಿದ್ದರೂ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಆಡಳಿತ ವರ್ಗದವರು ಯಾವ ರೀತಿ ಸಂಕಲ್ಪ ಮಾಡಿಕೊಂಡಿದ್ದಾರೋ ಎಲ್ಲ ರೀತಿಯಿಂದಲೂ ಅವರಿಗೆ ಅದರ ಫಲ ಪ್ರಾಪ್ತಿಯಾಗುವ ಹಾಗೆ ಆ ಒಂದು ಭಜನೆಯನ್ನು ಮಾಡಿಕೊಂಡವರಿಗೂ ಸಹ ಆ ತಾಯಿಯ ಸಂಪೂರ್ಣ ರಕ್ಷೆ ಪ್ರಾಪ್ತಿಯಾಗುವ ಹಾಗೆ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳತಕ್ಕಂಥ ಮನಸೋದ್ದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ಉಮಾಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಸಮರ್ಪಯಾಮಿ.
ತಂತ್ರಿಗಳು ಸಂಪೂರ್ಣ ಒಪ್ಪಿಗೆ ಉಂಟು ಹೇಳಿ ಆಗೋಗಿದೆ. ತಂತ್ರಿಗಳು ಹೇಳಿದ ಮೇಲೆ ನಮ್ಮದು ಯಾವುದೇ ರೀತಿಯವರಿಗೆ ನಮ್ಮ ಅಭಿಪ್ರಾಯವೂ ಇಲ್ಲ. ಅವರ ತೀರ್ಮಾನದ ನಮ್ಮ ಇನ್ನೊಂದು ರಜತ ಕವಚ ನಿರ್ಮಾಣದ ಒಂದು ಮಹೋನ್ನತ ಕಾರ್ಯಕ್ರಮ ಸುಮಾರು 16 kg 15 kg ಬೆಳ್ಳಿದ ಅವಶ್ಯಕತೆ ನಮಗೆ ಇವತ್ತು ದಾಯಮನಾಗಿ ಸುಧಾರಣೆ 16 ಲಕ್ಷದ ಮಟ್ಟದ ಅಂದಾಜು ವೆಚ್ಚ. ಅದರೊಟ್ಟಿಗೆ ಈ ಕ್ಷೇತ್ರದ ಪಂಚಾಯತ್ ಪೂರ ಕಡೆ ಪಸರಿಸಿನಂಚಿನ ದೃಷ್ಟಿಕೋನ ಕೊರೋನಾದ ಸಂದರ್ಭದ ಪಂಚಾಯತ್ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಆಯ್ದಿಲ್ಲ. ಇವನಿ ರಜತ ಕವಚ ನಿರ್ಮಾಣದ ಜನರನ್ನ ಐತ ಸಲುವಾಗಿ 49 ದಿನದ ಉಮಾಮಹೇಶ್ವರಿ ಸಂಧ್ಯಾ ಭಜನೆ ಸಂಪೂರ್ಣ ಕಾರ್ಯಕ್ರಮ ಆಡಳಿತ ಮಂಡಳಿಯ ಮುಖಾಂತರ ನಡೆಕೊಂಡಿಲ್ಲ. ತಾರೀಕು 20 ಬರ್ಪಿನ ಫೆಬ್ರವರಿ 5 ತಾರೀಕು ಭಜನಾ ಕಾರ್ಯಕ್ರಮ ನಡೆದರಲು ವಿಭಾಗದ 48 ತಂಡದ ಭಜನಾ ತಂಡದ ಭಜನಾ ಸಂಕೀರ್ತನ ಪಾಲ್ಗೊಳ್ಳಿದೆ. ಆ ನಿಟ್ಟಿನಿಂದ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಕಾರ್ಯಕ್ರಮ ಅಪ್ಪ ಉಮಾಮಹೇಶ್ವರನ ರಂಗಪೂಜೆ ಇತ್ಯಾದಿನಾಗಲಿ ಅವೇರಕನೆ ಷಷ್ಠಿ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮುಖ್ಯೇಶ್ವರರು ಇನ್ನಿತ ಈ ಒಂದು ಕಾರ್ಯಕ್ರಮದ ದೀಪ ಬೆಳಗಿಸಿದ್ದು ಈಶ್ವರನಲ್ಲಿ ದಿನೇಶಲ್ಲಿ ಕೂಡ ದೀಪ ಬೆಳಗಿಸಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವ ನಂಬಿಕೆ ನನಗೆ. ಉಮಾಮಹೇಶ್ವರಿ ಸಂಧ್ಯಾ ಭಜನದ ಆಮಂತ್ರಣ ಪತ್ರಿಕೆ ವಿದ್ಯುಕ್ತವಾದ ಬಿಡುಗಡೆ ಆಗ್ತದೆ. 49 ದಿನದ ಈ ಭಜನಾ ಮಹೋತ್ಸವಕ್ಕೆ ಊರಿನ ಸಂಪೂರ್ಣ ಸಹಕಾರ ಪಡ್ಕೊಂಡು ಈ ಭಜನಾ ಸಂಕೀರ್ತನ ಹೆಂಚ ಬಂದ 5 ಗಂಟೆಗೆ ಕ್ಷೇತ್ರದ 5 ಗಂಟೆ ವಿವಿಧ ಗಣ್ಯರದು ದೀಪ ಅರಳಿನ ಮುಖಾಂತರ ಆದ್ಯ ಹಿಡಿದು 8 ಗಂಟೆ ಮುಟ್ಟ ನಿರಂತರವಾಗಿ 1 ಗಂಟೆದ ಭಜನಾ ಸಂಕೀರ್ತನ ನಡೆದು ಈ ಭಜನಾ ಸಂಕೀರ್ತನ ವಿವಿಧ ಭಜನಾ ತಂಡಗಳೆಲ್ಲ ಪಾಲ್ಗೊಂಡಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದ ಪೂರೈಕೆ ನಮಗೆ ಸಹಾಯ ಸಹಕಾರ ಕೊಡೋದು ಮುಖ್ಯವಾಗಿ ಮಹಿಳಾ ಭಕ್ತರೊಂದಿಗೆ ಸಂಪೂರ್ಣ ಸಹಕಾರ ಮಾಡೋದು ಯಾಚಿಸುವುದು ಇದರಿಂದ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ರಾಜ್ಯ ಸಮಾವೇಶಗಳು ನಮ್ಮ ಕ್ಷೇತ್ರದ ಪೂರ ಆಡಳಿತ ಈಶ್ವರನ್ನೇ ರಂಗನಾಥ್ ಶೆಟ್ಟಿ ಮಹಿಳಾ ಮಂಡಲದ ಪ್ರಮುಖರೇನ ನಿರ್ಮಾಣ ಲೇಖಕ ನಿರ್ಮಲಾ ಮಾಲಿಂಗನ್ನೇ ಭಜನಾ ಮುಖ್ಯದ ಭಜನಾ ಸಂಚಾಲಕರು ಸತೀಶ್ ಬಾಬು ಹೊಸ ನಂಬಿಕೆಗಳು ಹಾಗೂ ಮುಂದಾಳದಲ್ಲಿ ಕಾರ್ಯಕ್ರಮ ನಡೆಸಲು ಮೋಹನ್ದಾಸ್ ಕಾಪಿಗಳು ಜನತಾ ಕಾಪಿಗಳು ಅವೆಲ್ಲ ಇದರಲ್ಲಿ ಅವರಿಗೆ ಮಹಿಳಾ ಭಕ್ತರಿಂದ ಕೂಡ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದರು ಇವರೆಲ್ಲ ಸೊಳ್ಳೆ ಸಣ್ಣ ಒಂದು ಈ ಕಾರ್ಯಕ್ರಮಕ್ಕೆ ಫೆಬ್ರವರಿ 7 ಎನ್ನುಮಗು ಈ ಕ್ಷೇತ್ರದ ವಾರ್ಷಿಕ ಜಾತ್ರೆ ನಡಪೆರಡು. ಈ ಸಂದರ್ಭಗಳು ಈ ಕ್ಷೇತ್ರದ ದೇ ಅಪ್ಪೆ ಉಮಾಮಹೇಶ್ವರನ ಬಿಂಬನು ಪುನರ್ ನಿರ್ಮಾಣ ಮಾಡಿಕೊಡುವಂಥ ಮಾ ಅಭಿಪ್ರಾಯನು ಕ್ಷೇತ್ರದ ತಂತ್ರಿ ವರಿಯರ್ನ ರಾಯನಂಚಿನ ರವೀಶ್ ಕುಂಟಾರ್ ಮೇರ್ನ ಅನುಮತಿಯ ಪ್ರಕಾರ ಅವರ ಆಶೀರ್ವಾದ ಪ್ರಕಾರ ಈ ಕಾರ್ಯಕ್ರಮಕ್ಕೆ ದೇವಸ್ಥಾನದ ಸಮಿತಿ ಜತದ ನೆಕ್ ಮಾತ
ಊರ್ದ ಪರವೂರ್ದ ಜನಕ್ಕೂ ಇತ್ತಿನ ಕೆಲವರು ಸಹಕಾರ ಕೊಡ್ತಾರೆ ನಲ್ಲನೇಕ್ಕೆ ಸಹಕಾರ ನಿಕ್ಲ ಬೋರ್ಡು ದಯ ಪಂಡಾಗ 16-17 ಕಿಲೋ ಬಂಗಾರ ಬಳ್ಳಿದ ಒಂದು ಕೆಲಸ ಮಲ್ಪರೆ ಸುಮಾರು ಖರ್ಚು ಆಗ್ಬೋದು ಅಂಚಾದ್ರೆ ಊರ್ದ ಪರವೂರ್ದ ಮಾತ ಭಕ್ತರ ನಕ್ಲನೇಕ್ಕೆ ಸಹಕಾರ ಬೋರ್ಡು ಏನೊಂದು ಎರಡನೇ ಅದು ಈ ಕಾರ್ಯಕ್ರಮ ರಾಜ್ಯದ ಈ ಬಿಂಬ ಪ್ರತಿಷ್ಠೆ ಮಲ್ಪ ಅಂಗವಾದ ಈ ಕ್ಷೇತ್ರದ 48 ದಿನದ ಸಂಜಾ ಭಜನೆಯನ್ನು ಭಜನೆ ಮಲ್ಪರೆ ಕ್ಷೇತ್ರದ ಆಡಳಿತ ಸಮಿತಿ ಮತ್ತು ಪಕ್ಕ ಮಾತ ಕ್ಷೇತ್ರ ಭಜನಾ ಸಮಿತಿಗಳು ನಿರ್ಣಯ ಮಾಡ್ತಾಯಿದ್ರು ಊರ್ದ ಪರವೂರ್ದ ಮಾತೆಲ್ಲ ಅಪ್ಪೆ ಉಮಾಮಹೇಶ್ವರನ ಈ ಒಂಜಿ ಸೇವೆಗೆ ನಿಖಲು ಪೂರ್ಣ ಸಹಕಾರ ಕೊಂಡು ಪಡೆದು ಎಂಕುಲು ಕ್ಷೇತ್ರದ ಪರವಾದ ಮಾತ ಸಮಸ್ತ ಭಕ್ತರೆಲ್ಲ ಎಂಕುಲು ಪ್ರಾರ್ಥನೆ ಮಾಡ್ತಂದರು. ವಿಶೇಷವಾಗಿ ನಾವು ಮಾಡಿದಂಥ ಯಾವುದೇ ರೀತಿಯ ಆ ಒಂದು ಬಿಂಬ ಬದಲು ಮಾಡುವಂಥ ಒಂದು ಕೆಲಸದಲ್ಲಿ ಯಾವುದೇ ರೀತಿಯ ನಮ್ಮ ಮನುಷ್ಯ ಮಾತ್ರಗಳು ನಮ್ಮಿಂದ ತಪ್ಪುಗಳಾಗ್ತದೆ. ಯಾವುದೇ ರೀತಿಯ ತಪ್ಪುಗಳು ಆ ತಪ್ಪುಗಳನ್ನು ಆ ತಾಯಿ ಕ್ಷಮೆ ಕೊಡುವುದರೊಂದಿಗೆ ಆ ತಾಯಿಯ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಯೋಗಭಾಗ್ಯವನ್ನು ಆ ಬಿಂಬಕ್ಕೆ ಬೇಕಾದಂಥ ಧನಾಕರ್ಷಣೆಯನ್ನು ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಅವಳ ಸಂಪೂರ್ಣ ಅನುಗ್ರಹವನ್ನು ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳಬೇಕಂತ ಪ್ರಾರ್ಥನೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿಧೀಮಹಿ ತನ್ನೋ ದುಃಖಿ ಪ್ರಚೋದಯಾತ್. ಉಮಾಮಹೇಶ್ವರಿ ಪರವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಸಮರ್ಪಯಾಮಿ. ಸಂವಿಧಾನದಲ್ಲಿ ಉಮಾಮಹೇಶ್ವರಿಯ ಮೇಲೆ ನಾವು ಮೇಲ್ಛಾವಣಿಯನ್ನು ಹಾಕಿಕೊಂಡಿದ್ದೇವೆ. ಆ ಚಾವಣಿ ಹಿಂದೆ ಮಾಡಿದ್ದು ಆವಾಗ ನಮಗೆ ಇದನ್ನು ಮಾಡುವಾಗ ನಮಗೆ ಇದು ಗೊತ್ತಾಗಲಿಲ್ಲ. ಹಾಗೆ ಅದನ್ನು ಇನ್ನೊಂದು ಸ್ವಲ್ಪ ಮೇಲೆ ಮಾಡಿಕೊಂಡು ನೀರು ನೇರವಾಗಿ ಹೊರಗೆ ಹೋಗುವ ಹಾಗೆ ಮಾಡಿಕೊಳ್ಳಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಇಲ್ಲಿ ಒಳಗೆ ನೀರಿನ ಹರಿವು ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗೆ ಆ ಕೆಲಸಕ್ಕೂ ಸಹ ತಾಯಿ ಸಂಪೂರ್ಣ ಅನುಗ್ರಹವನ್ನು ಕೊಟ್ಟು ಆ ಒಂದು ಕೆಲಸ ಮಾಡುವವರಿಗೂ ಸಹ ಆ ತಾಯಿಯ ಸಂಪೂರ್ಣ ರಕ್ಷೆಯನ್ನು ಮಾಡಿಕೊಡಬೇಕು ಎಂಬುದಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿಕೊಳ್ಳಬೇಕಂತ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿಕೊಂಡಂಥ ಎಲ್ಲ ಕಾರ್ಯಗಳನ್ನು ಒಳ್ಳೆಯ ರೀತಿ ಮಾಡಿಕೊಳ್ಳುವಂಥ ಯೋಗವನ್ನು ಭಾಗ್ಯವನ್ನು ಆರೋಗ್ಯವನ್ನು ತೆಗೆದುಕೊಳ್ಳತಕ್ಕಂಥ ಯಾವುದೇ ರೀತಿ ವಿಜ್ಞಾನಿಗಳು ಅದನ್ನು ನಿವಾರಣೆ ಮಾಡಿಕೊಂಡು ಪೂರ್ಣಾನುಗ್ರಹವನ್ನು